ತುಳುನಾಡಿನ ಕಾರಣಿಕ ದೈವ ಕೊರಗಜ್ಜನ ಹಾಡನ್ನ ಹಾಡುವ ಮೂಲಕ ಕಾರ್ಕಳದ ಹಿರ್ಗಾನ ಗ್ರಾಮದ ಬಾಲಕ ಕಾರ್ತಿಕ್ ನಾಡಿನೆಲ್ಲೆಡೆ ಹೆಸರುವಾಸಿಯಾಗಿದ್ದಾರೆ. ಇವರು ಹಾಡಿದ ಹಾಡು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದ್ದಂತೆ ಅನೇಕ ಸಂಘ ಸಂಸ್ಥೆಗಳು ಕಾರ್ತಿಕ್ನನ್ನ ಹುಡುಕಿಕೊಂಡು ಬಂದು ಅಭಿನಂದನೆಯನ್ನ ಸಲ್ಲಿಸಿವೆ. ಅಂತೆಯೇ ಕಂಬಳ ಕೋಣದ ಓಟಗಾರ, ಕ್ರೀಡಾ ರತ್ನ ಪ್ರಶಸ್ತಿ ಪುರಸ್ಕೃತ ಬೆಳ್ತಂಗಡಿ ತಾಲೂಕಿನ ಹೊಕ್ಕಾಡಿಗೂಳಿ ಸುರೇಶ್ ಎಂ ಶೆಟ್ಟಿ ಅವರು ಕಾರ್ತಿಕ್ ಅವರ ಮನೆಗೆ ಭೇಟಿ ನೀಡಿ ಅವರನ್ನ ಅಭಿನಂದಿಸಿದ್ರು. ಇದೇ ವೇಳೆ ಕಾರ್ತಿಕ್ ಸುಮಧುರವಾಗಿ ಹಾಡನ್ನ ಹಾಡಿದ್ದಾರೆ. ಬಡತನದ ನಡುವೆ ದೈವದೇವರ ಆಶೀರ್ವಾದ ಎಂಬಂತೆ ಕಾರ್ತಿಕ್ ಹಾಡು ಹಾಡುತ್ತಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬೋರಿಗೆ